ದೇಶಗಳಲ್ಲಿ 250 ಮಳಿಗೆಗಳನ್ನು ಹೊಂದಿರುವ ಮತ್ತು ಜಗತ್ತಿನ ಅತ್ಯಂತ ದೊಡ್ಡ ಆಭರಣಗಳ ರಿಟೇಲ್ ಸರಣಿಗಳಲ್ಲಿ ಒಂದಾದ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ದೀಪಾವಳಿ ಕೊಡುಗೆಯಾಗಿ 250 ಕಿಲೋಗ್ರಾಂಗಳಷ್ಟು ಚಿನ್ನವನ್ನು ನೀಡಲು ಮುಂದಾಗಿದೆ. ಸಂಸ್ಥೆಯ ರಜತ ಮಹೋತ್ಸವದ ಸಂದರ್ಭದಲ್ಲಿ ತನ್ನ ನಂಬಿಕಾರ್ಹ ಗ್ರಾಹಕರಿಗೆ ಬಹುಮಾನವಾಗಿ ಈ ಕೊಡುಗೆಯನ್ನು ಸಾದರಪಡಿಸುತ್ತಿದೆ. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವಿಸ್ತಾರವಾದ ಶ್ರೇಣಿಯ ಸುಂದರ ಆಭರಣಗಳನ್ನು ಪ್ರದರ್ಶಿಸುತ್ತಿದ್ದು, ಇವುಗಳ ಸಾಂಪ್ರದಾಯಿಕ ಮತ್ತು ಇತ್ತೀಚಿನ ವಿನ್ಯಾಸಗಳನ್ನು ಹೊಂದಿದೆ. ಭಾರತ ಮತ್ತು ವಿದೇಶಗಳಲ್ಲಿರುವ ಮಳಿಗೆಗಳಲ್ಲಿ ಈ ಆಭರಣಗಳನ್ನು ವಿವಿಧ ಬ್ರ್ಯಾಂಡ್ಗಳ ಅಡಿಯಲ್ಲಿ ಪ್ರದರ್ಶಿಸಲಾಗುತ್ತಿದೆ. ಮೈನ್ ಬ್ರ್ಯಾಂಡ್ ವಜ್ರಗಳು, ಎರಾ ಅನ್ಕಟ್ ವಜ್ರಾಭರಣಗಳು, ಅಮೂಲ್ಯ ಹಾಳುಗಳನ್ನೊಳಗೊಂಡ ಪ್ರಸಿಯ ಆಭರಣ ಶ್ರೇಣಿ ಮತ್ತು ಸಾಂಪ್ರದಾಯಿಕ ಭಾರತೀಯ ಆಭರಣಗಳ ಶ್ರೇಣಿಯ ಜೊತೆಗೆ ಮಕ್ಕಳಿಗಾಗಿ ತಯಾರಿಸಲಾದ ವಿಶೇಷ ದೇಸಿ ಕಲಾವಸ್ತುಗಳು ಮತ್ತು ವಿನ್ಯಾಸಕಾರರಿಂದ ತಯಾರಿಸಲಾದ ದೇಸಿ ಆಭರಣಗಳು ಮತ್ತು ಸ್ಪಾರ್ಲೆಟ್ ಹಾಗೂ ಅನೌಪಚಾರಿಕ ಆಭರಣಗಳು ಸೇರಿವೆ. ದೀಪಾವಳಿ ಹಬ್ಬದ ಕೊಡುಗೆಯಾಗಿ ಪ್ರತಿ 10,000 ರೂಪಾಯಿ ಮೌಲ್ಯದ ಚಿನ್ನದ ಆಭರಣಗಳ ಖರೀದಿಗೆ ಗ್ರಾಹಕರಿಗೆ ಒಂದು ಚಿನ್ನದ ನಾಣ್ಯ ಮತ್ತು ಪ್ರತಿ 10,000 ರೂಪಾಯಿ ಮೌಲ್ಯದ ವಜ್ರಗಳ ಆಭರಣಗಳ ಖರೀದಿಗೆ 2 ಚಿನ್ನದ ನಾಣ್ಯಗಳನ್ನು ಕೊಡುಗೆಯಾಗಿ ನೀಡಲಾಗುತ್ತಿದೆ. ಈ ಕೊಡುಗೆ ನವೆಂಬರ್ 25ರವರೆಗೆ ಇರುತ್ತದೆ. ಈ ಕೊಡುಗೆಯ ಮೂಲಕ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ತನ್ನ ಗ್ರಾಹಕರಿಗೆ ಅನಿಯಮಿತ ಚಿನ್ನದ ಸಂಗ್ರಹ ಪಡೆಯಲು ಅವಕಾಶವನ್ನ ಮಾಡಿಕೊಟ್ಟಿದೆ. ಯಾವುದೇ ಉದ್ಯಮ ಇತಿಹಾಸದಲ್ಲಿ ಆಭರಣಗಳ ಈ ವ್ಯವಹಾರದಲ್ಲಿ 25 ವರ್ಷಗಳನ್ನು ಪೂರ್ಣಗೊಳಿಸಿರುವುದು ಹೆಗ್ಗುರುತಾದ ಸಾಧನೆಯಾಗಿದೆ. ಗ್ರಾಹಕರ ಅಪಾರ ಬೆಂಬಲದೊಂದಿಗೆ ನಾವು ಈ ಸಾಧನೆಗೈದಿದ್ದೇವೆ. 25 ವರ್ಷಗಳ ಹಿಂದೆ ಈ ಪ್ರಯಾಣವನ್ನ ಭಾರತದಲ್ಲಿ ಒಂದು ಸಣ್ಣ ಸಂಸ್ಥೆಯಾಗಿ ಆರಂಭಿಸಿದೆವು. ಗ್ರಾಹಕರ ಅದ್ಭುತ ಬೆಂಬಲದೊಂದಿಗೆ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಈಗ ಅಂತಾರಾಷ್ಟ್ರೀಯ ಖ್ಯಾತಿಯ ಬ್ರ್ಯಾಂಡ್ ಆಗಿದೆ. ನಮ್ಮ ಗ್ರಾಹಕರಿಗೆ ಕೃತಜ್ಞತೆಯನ್ನ ಸಲ್ಲಿಸುವುದಕ್ಕಾಗಿ ದೀಪಾವಳಿಯ ಸಂದರ್ಭದಲ್ಲಿ 250 ಕೆಜಿ ಚಿನ್ನವನ್ನ ಗ್ರಾಹಕರಿಗೆ ಕೊಡುಗೆಯಾಗಿ ನೀಡಲು ನಿರ್ಧರಿಸಿದ್ದೆವು ಎಂದು ಮಲಬಾರ್ ಸಮೂಹದ ಚೇರ್ಮನ್ ಎಂಪಿ ಅಹಮದ್ ಹೇಳಿದರು. ರಜತ ಮಹೋತ್ಸವವನ್ನು ಆಚರಿಸುವುದಕ್ಕಾಗಿ ಮಲಬಾರ್ ಸಮೂಹ ಜಾಗತಿಕ ಮಟ್ಟದಲ್ಲಿ ಬೃಹತ್ ವಿಸ್ತರಣೆ ಯೋಜನೆಯನ್ನ ಹೊಂದಿದೆ ಎಂದರು. ನ್ಯೂಸ್ ಬ್ಯೂರೋ, ವಿ4 ನ್ಯೂಸ್, ಮಂಗಳೂರು.